ರಿಷಿ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ ಆಶ್ರಯದಲ್ಲಿ ಯಕ್ಷಗಾನ ತರಬೇತಿ ಪಡೆದ ಮಕ್ಕಳ ರಂಗಪ್ರವೇಶ ರಿಷಿ ಹೆಜ್ಜೆಗೆಜ್ಜೆ ಸಂಭ್ರಮ ಮಂಗಳೂರಿನ ಮುಲ್ಲಕಾಡು ಸರ್ಕಾರಿ ಶಾಲಾ ಸಭಾಂಗಣದಲ್ಲಿ ಜರುಗಿತು. ಯಕ್ಷಗಾನ ತರಬೇತಿ ಪಡೆದ ಮಕ್ಕಳ ರಂಗಪ್ರವೇಶ ರಿಷಿ ಹೆಜ್ಜೆಗೆಜ್ಜೆ ಸಂಭ್ರಮದ ಕಾರ್ಯಕ್ರಮವನ್ನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮಾರ್ ಅವರು ಮಾತನಾಡಿ, ಯಕ್ಷಗಾನ ತರಬೇತಿಯಲ್ಲಿ ಈ ಶಾಲೆಯ ಉತ್ತರ ಕರ್ನಾಟಕದ ಮಕ್ಕಳು ಹೆಚ್ಚಾಗಿ ಭಾಗವಹಿಸಿರುವುದು ಒಳ್ಳೆಯ ಬೆಳವಣಿಗೆ. ಈ ಮೂಲಕ ಕರಾವಳಿಯ ಗಂಡು ಕಲೆ ಬಯಲು ಸೀಮೆಗೂ ವಿಸ್ತರಿಸುತ್ತಿದೆ ಎಂದರು. ಇವತ್ತು ರಿಷಿ ಪ್ರತಿಷ್ಠಾನದ ಮುಖೇನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ಸಹಕಾರದೊಂದಿಗೆ ಈ ಪ್ರತಿಷ್ಠಾನ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದೆ ಹೇಳುವುದಕ್ಕೆ ಇವತ್ತು ಈ ಕಾರ್ಯಕ್ರಮವೇ ಸಾಕ್ಷಿ. ಯಾಕಂತ ಹೇಳಿದರೆ ಇವತ್ತು ಈ ಶಾಲೆಯ ಮಕ್ಕಳು ಮುಳ್ಳಕಾಡು ಈ ಪ್ರದೇಶದ ಒಂದು ಕಾಲದಲ್ಲಿ ಮುಳ್ಳಕಾಡು ಪ್ರದೇಶ ಒಂದು ಕಾರ್ಮಿಕರೇ ಇರುವಂಥ ದೊಡ್ಡ ಪ್ರದೇಶವಾಗಿತ್ತು. ಆದರೆ ಆ ಕಾರ್ಮಿಕರ ಮಕ್ಕಳು ಇವತ್ತು ದೊಡ್ಡದಾಗಿದ್ದಾರೆ. ಆ ಮಕ್ಕಳಿಗೆ ಮಕ್ಕಳಾಗಿ ಇವತ್ತು ಪರಿಸರದಲ್ಲಿ ಇವತ್ತು ಕಲಾವಿದರು ಬೆಳೀತಾ ಇದ್ದಾರೆ. ಕಲಾವಿದರು ಬೆಳಿಬೇಕಿದ್ದರೆ ಇಂಥ ರಿಷಿ ಫೌಂಡೇಶನ್ ಅಂತ ಪ್ರತಿಷ್ಠಾನಗಳು ಮುಂದೆ ಬಂದು ಕೆಲಸ ಮಾಡಿದ್ರಿಂದ ಈ ಕಲೆ ಯಕ್ಷಗಾನ ಕಲೆ ಎಂಬುದನ್ನು ಬೆಳೆಸಿದರು. ಇವತ್ತು ಯಕ್ಷಗಾನ ಕಲೆ ಇವತ್ತು ಬಹುಶಃ ದಕ್ಷಿಣ ಕರಾವಳಿಯ ಕರ್ನಾಟಕದ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಯಕ್ಷಗಾನ ಕಲೆ ಇರಬಾರ್ದು ಹೇಳೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮನಸ್ಸು ಇವತ್ತು ರಿಷಿ ಫೌಂಡೇಶನ್ ಮಾಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಥಳೀಯ ಸದಸ್ಯ ದೀಪಕ್ ಪೂಜಾರಿ ವಹಿಸಿದ್ರು. ಯಕ್ಷಗಾನ ಭಾಗವತರಾದ ಭವ್ಯಶ್ರೀ ಕುಲ್ಕುಂದ ಅವರನ್ನ ಸನ್ಮಾನಿಸಲಾಯಿತು. ಯಕ್ಷಗಾನ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಧಾರ್ನಾಥ್ ಗಟ್ಟಿ ಕಾಪಿಕಾಡ್, ಸಮಾಜ ಸೇವಕಿ ಗಿರಿಜಾತೆ ಆರ್ ಭಂಡಾರಿ, ಅರೆಹೊಳೆ ಪ್ರತಿಷ್ಠಾನದ ಸದಾಶಿವರಾವ್ ಅರೆಹೊಳೆ, ಜ್ಯೋತಿಕಾ ಜೈನ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಚಂಚಲಾಕ್ಷಿ ಹೆಚ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಧನಲಕ್ಷ್ಮಿ, ಪ್ರತಿಷ್ಠಾನದ ಅಧ್ಯಕ್ಷರಾದ ದಿವಾಕರ್ ಪದ್ಮುಂಜ, ಯಕ್ಷಗುರು ವಿಶ್ವನಾಥ್ ಪದ್ಮುಂಜ, ಕಾರ್ಯಕ್ರಮದ ಸಂಯೋಜಕಿ ದೇವಿಕಾ ಸುಳ್ಯ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಹರಿಣಾಕ್ಷಿ, ಹಳೆ ವಿದ್ಯಾರ್ಥಿ ಸಂಘದ ಸಂದೇಶ್ ಉಪಸ್ಥಿತರಿದ್ದರು. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.